ಸೋಣ ತಿಂಗೊಲ್ದ ಅಮಾಸೆ ಪಂಡ ಎಳ್ಳಮವಾಸೆ ಕಡಲ್ ಮೀಪುನ ಪರ್ಬ ಸಂಭ್ರಮ ಶನಿವಾರ ಕಾಡೆ ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನಡ್ ಕಡಲ ಕಿನಾರೆಡ್ ಆಚರಣೆಯಾಂಡ್ ಪುಲ್ಯಕಾಂಡೆ ನೇಸರ ದೇವರು ಉದಯ ಬೆಂಪುನಿರ್ದು ದುಂಬು ಸರಿಸುಮಾರು 4 ಗಂಟೆರ್ದು ಭಕ್ತ ಬಂಧುಲು ಸೋಮೇಶ್ವರ ಕಡಲ ಕಿನಾರೆಗೆ ಬತ್ತದು ಕಡಲ್ ಮುರ್ಕುನ ಕಡಲ್ ಮೀಪುನ ಸಂಭ್ರಮನ ಆಚರಿಸಾವಿರು. ಸುಮಾರು 8 ಗಂಟೆ ಮುಟ್ಟ ದಿಂಜ ಜನದಟ್ಟಣೆ ಇತ್ತಂಡು ಅವೆರ್ದು ಬೊಕ್ಕ ಜನದಟ್ಟಣೆ ಕಡಿಮೆ ಆವಂದು ಬರ್ಕೊಂಡು ತಂಕ್ಲು ಸುಮಾರು ವರ್ಷದ್ದು ಸೋಮೇಶ್ವರ ಕಡಲ ಕಿನಾರೆಗೆ ಬತ್ತದು ಕಡಲ್ ಮುರ್ಕುದು ಗದಾ ತೀರ್ಥಳ ಮೀದು ಸೋಮನಾಥನ ಸನ್ನಿಧಿಡು ರುದ್ರಾಭಿಷೇಕ ಶಿವಪೂಜದ ಸೇವೆ ಸಂದಾವನ ವಾಡಿಕೆ ಪಂಡದು ಭಕ್ತ ಬಂಧುಲು ಎಳ್ಳಮವಾಸದ ಕಡಲ್ ಮೀಪುನ ಪರ್ಬದ ಬಗೆಡು ತೆರಿಪಾಯರು. ಈ ವರ್ಷಲ ಬರ್ಪೇನು ಅಂಡ ಈ ಸರ್ತಿ ತಾತ ಜನ ಏಪಲೈಜಿ ಈ ಸರ್ತಿ ಕಂಡವಟ್ಟೆ ಜನ ಅಂಡ ಇನ್ನು ಅಮಾವಾಸ್ಯೆ ಇಪ್ಪುನು 10 ಗಳಿಗೆ 9 ಗಂಟೆ ಮುಟ್ಟ ಮಾತ್ರ ಅಂಚೆ ಹೇಳಿದರೆ ಇನ್ನು ಕಾಂಡೆ ಭಾರಿ ಸಭೆ ಉಂಡು ಓಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಂತಜ್ಜಿ ಅಂಡ್ ಎಡ್ಡೆ ರೀತಿ ಒಂಜಿ ಜನಕ್ಲೆ ಪೋರ ಸೌಕರ್ಯ ಬರ್ಸಲ ಬಿಡ್ತುಂಡು ಭಾರಿ ಒಂಜಿ ಖಚಿತ ವಿಷಯ ಮೇಲೆ ಸೋಮನಾಥ ದೇವರಿಗೆ ಒಂಜಿ ಎಂಗಲ್ಲ ಒಂಜಿ ಆಶೀರ್ವಾದ ವರ್ಷ ಬರ್ಪ ಅಂಚೆ ಭಾರಿ ಒಂಜಿ ಖಚಿತ ದಿನ ಇನಿ. ನಮ್ಮ ಊರಿನ ಸೋಮೇಶ್ವರದಲ್ಲಿ ಇಂದು ವಿಜೃಂಭಣೆಯಿಂದ ನಡೆಯುತ್ತಿರುವ ತೀರ್ಥಾಮಾವಾಸ್ಯೆಯನ್ನು ಬಹಳ ವಿಜೃಂಭಣೆಯಿಂದ ವರ್ಷ ನಾವು ಇಲ್ಲಿ ಬಂದು ಸ್ನಾನ ಮಾಡಿ ಕೆರೆಯಲ್ಲಿ ಸ್ನಾನ ಮಾಡಿ ಆಮೇಲೆ ಸಮುದ್ರದಲ್ಲಿ ಸ್ನಾನ ಮಾಡಿ ಹೋಗ್ತಾ ಇರ್ತೇವೆ. ಈ ಸೋಮೇಶ್ವರವು ಮುಂಚಿನಿಂದಲೂ ತೀರ್ಥಸ್ಥಾನಕ್ಕೆ ಬಹಳ ಪ್ರಸಿದ್ಧಿಯಾದ ಸ್ಥಳ. ಹಾಗೆ ಈ ಸಾರಿ ನಾವು ಬಂದು ಬಹಳ ಭಕ್ತ ಸಮೂಹವು ಬಂದು ಇಲ್ಲಿ ಸೇರಿದೆ. ಹಾಗೆ ಇಂದು ನಮ್ಮ ಎಲ್ಲ ಆಚರಣೆ ಮಾಡಿ ಇನ್ನು ದೇವಸ್ಥಾನಕ್ಕೆ ಹೋಗಿ ನಾವು ನಮ್ಮ ದೇವರನ್ನು ಕಂಡು ಕೃತಾರ್ಥರಾಗ್ತೇವೆ. ನಮ್ಮ ವರ್ಷದ ಸುರೂತ ಪರ್ಬ ನಾಗರ ಪಂಚಮಿ ಐದು ಬೊಕ್ಕ ತೀರ್ಥಾಮಾಸ ಬರ್ಪುಡು ಅವಳ ಸೋಣದ ತೀರ್ಥಾಮಾಸ ಬಂಡ ಭಾರಿ ಮಹತ್ವ ಇತ್ತಿನ ಒಂಜಿ ಕಾರ್ಯಕ್ರಮ ಅಂಚಾದ ಪುನಗ ಈ ಸೋಮೇಶ್ವರುಡು ನಮ್ಮ ಬತ್ತದ ಅನೇಕ ಜನ ಒಲ್ಪರ್ದು ಬತ್ತದ ಮೂಳು ಮೀಪೇರು ಇನ್ನು ಭಾರಿ ಒಂಜಿ ಪುಣ್ಯಸ್ಥರ ಮೂಳು ದೇವಸ್ಥಾನ ಕೈತಾರ ಎತ್ತಿನಿಡಿದಾದವರು ಹೆಚ್ಚಿನ ಜನ ಬತ್ತದ ಮೂಳು ಮೀದು ಪೋಪೇರು ಈ ವರ್ಷ ಕಂಡಬಟ್ಟೆ ಜನ ಉಂಡು ಅಂಚಾದ ಪುನಗ ಈ ಪರ್ವ ಭಾರಿ ಪೊರ್ಲುಡೆ ಮಧ್ಯಾಹ್ನ ಮುಟ್ಟಳ ನಡಪುಡು ಅಂಚ ಈ ದೇವಸ್ಥಾನದ ಪರವಾದ ಒಂಜಿ 2 ಪಾತಿರದೆ.
ಬಚ್ಚಿರ ಬಜ್ಜೈದ ಪಿಂಡಿನ ಪತ್ತೊಂದು ತರೆಕು ಮೂಜಿಸುತ್ತು ತಿರ್ಗಾದು ಅವೇನು ಕಡಲ ರಾಜಗು ಸಮರ್ಪಣೆ ಮಲ್ದದು ಪಿತೃಲೆಗು ಸದ್ಗತಿಗು ಪ್ರಾರ್ಥನೆ ಮಲ್ದೊಂದು ಕಡಲ್ ಮೀಪುನ ಸಂಪ್ರದಾಯನ ಆಚರಿಸಾವೇರು. ಅವಿರ್ದ ಪಕ್ಕ ಗದಾ ತೀರ್ಥಗ ಬತ್ತದು ತೀರ್ಥಕ್ಕೆದುಟು ಮೀವೊಂದು ಮಡಿಯ ಒಂದು ದೇವಸ್ಥಾನಗ ಬರ್ಪೇರು. ತೀರ್ಥದಲ್ಲಿ ಕೂಡ ಸ್ನಾನ ಮಾಡುವಂತಹ ಭಕ್ತಾದಿಗಳು ಹೆಚ್ಚಿನ ರೀತಿಯ ಜಾಗೃತೆಯನ್ನ ವಹಿಸಿಕೊಂಡು ಸ್ನಾನವನ್ನ ಮಾಡಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ನಿಮ್ಮಲ್ಲಿ ಇರುವಂತಹ ಬೆಲೆ ಬಾಳುವ ವಸ್ತುಗಳನ್ನ ನೀವೇ ಜಾಗೃತೆಯನ್ನ ಮಾಡಬೇಕಾಗಿ ವಿನಂತಿಯನ್ನ ಕೂಡ ಮಾಡ್ತಾ ಇದ್ದೇವೆ. ಮಕ್ಕಳು ಇದ್ದಲ್ಲಿ ಸ್ನಾನ ಮಾಡುವಾಗ ಅವರನ್ನು ಹೆಚ್ಚಿನ ಜಾಗೃತೆಯನ್ನು ವಹಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ದೇವಸ್ಥಾನದಲ್ಲಿ ಫಲಾಹಾರದ ವ್ಯವಸ್ಥೆಯನ್ನು ಕೂಡ ನಮ್ಮ ಆಡಳಿತ ಮಂಡಳಿಯವರು ಮಾಡಿರ್ತಾರೆ. ಅದನ್ನು ಕೂಡ ಸ್ವೀಕಾರ ಮಾಡಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ.
ಶ್ರೀ ಸೋಮನಾಥನ ಸಾನ್ನಿಧ್ಯಡು ರುದ್ರಾಭಿಷೇಕ ಸೇವೆ ಶಿವಪೂಜದ ಪರಕೆ ಸೇವೆನ್ ಸಂದಾದು ತಂಗ್ಲನ ಬದುಕಡು ಒವ್ವೇ ತೊಂದರೆ ದೋಷಲು ಇತ್ತಂಡಲ ನಿವಾರಣೆ ಆವಡು ಬದುಕಡು ಸುಖ ಶಾಂತಿ ನೆಮ್ಮದಿ ತಿಕ್ಕಡು ಪಣದು ಪ್ರಾರ್ಥನೆ ಸಂದಾವೇರು. ಸೋಣಮಾಸೆ ಪಂಡ ಸೋಮೇಶ್ವರಿ ಶ್ರೀ ಸೋಮನಾಥ ದೇವಸ್ಥಾನದ ಮಲ್ಲಗೌಜಿ ಭಕ್ತ ಬಂಧುಲು ಜಾತ್ರೆಗೆ ಬರ್ಪಿಲಕ ಬರ್ಪೇರು. ಶ್ರೀ ಕ್ಷೇತ್ರದ ವಿಶೇಷ ಆಚರಣೆಡು ಇಂದುಲ ಗೌಜಿದ ಆಚರಣೆ ಪಣದು ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರು ವ್ಯವಸ್ಥಾಪನಾ ಸಮಿತಿ ಸದಸ್ಯರು ವೇದಮೂರ್ತಿ ಶ್ರೀ ಸೂರ್ಯನಾರಾಯಣ ಹೊಳ್ಳ ಎಳ್ಳ ಮಾಸದ ಆಚರಣೆ ಶ್ರೀ ಕ್ಷೇತ್ರದ ವಿಶೇಷದ ಬಗೆಟು ಬಲವುಗೊರಿಯರು. ಚಾರಿತ್ರಿಕವಾಗಿ ಭೌಗೋಳಿಕವಾಗಿ ಹಾಗೂ ಪೌರಾಣಿಕವಾಗಿ ಪ್ರಸಿದ್ಧಿಯನ್ನು ಪಡೆದುಕೊಂಡು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ದಕ್ಷಿಣ ಭಾಗದಲ್ಲಿ ಕೇರಳದ ಗಡಿಭಾಗದಲ್ಲಿ ಇರುವಂತಹ ಸೋಮೇಶ್ವರ ಕ್ಷೇತ್ರಕ್ಕೆ ಎಲ್ಲರಿಗೂ ಸ್ವಾಗತ. ಶ್ರೀ ಸೋಮನಾಥ ದೇವಸ್ಥಾನದಲ್ಲಿ ನಾನಾ ವಿಧವಾದ ಪೂಜೆ ಪುನಸ್ಕಾರಗಳೆಲ್ಲ ಬಂದು ಅನೇಕ ಜನ ಭಕ್ತಾದಿಗಳು ಬಂದು ದೇವರ ಸೇವೆಯನ್ನು ಮಾಡಿ ಕೃತಾರ್ಥರಾಗ್ತಾರೆ. ಹಾಗೆಯೇ ಪ್ರತಿ ಸೋಮವಾರ ಶನಿವಾರ ಭಾನುವಾರ ಅಧಿಕ ಸಂಖ್ಯೆಯಲ್ಲಿ ಬಂದು ಜನರು ದೇವರ ದರ್ಶನವನ್ನು ಮಾಡಿಕೊಂಡು ಹೋಗ್ತಾರೆ. ವಿಶೇಷವೆಂದರೆ ಇಲ್ಲಿ ಆಗುವಂತಹ ಕೆಲವು ಪಂಚಪರ್ವಗಳು ಎಲ್ಲ ಕಡೆಗಳಲ್ಲಿದ್ದಂತೆ ಕ್ಷೇತ್ರಗಳಲ್ಲಿದ್ದಂತೆ ಪಂಚಪರ್ವಗಳಲ್ಲಿ ಬೇರೆ ಬೇರೆ ದಿನದಲ್ಲಿ ಆಯಾ ಪಂಚಪರ್ವಗಳು ನಡೆಯೋದಲ್ಲಿ ಸಂದರ್ಭದಲ್ಲಿಯೂ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತದೆ. ವಿಶೇಷವಾಗಿ ಈ ಶ್ರಾವಣ ಮಾಸೆಯಲ್ಲಿ ಮಳೆಗಾಲ ಕಳೆದು ಸಾಧಾರಣ ಇನ್ನೇನು ಮುಖವೀರರೆಲ್ಲ ಸಮುದ್ರಕ್ಕೆ ಹೋಗುವಂಥ ಮೀನು ಹಿಡಿಯಲಿಕ್ಕೆ ಸಮುದ್ರಕ್ಕೆ ಹೋಗುವಂಥ ಶ್ರಾವಣ ಮಾಸದಲ್ಲಿ ಮಳೆಯ ಅಬ್ಬರ ಕಡಿಮೆ ಆಗಿರ್ತದೆ, ಸಮುದ್ರದ ಅಬ್ಬರವೂ ಕಡಿಮೆ ಆಗ್ತದೆ. ಅಂತಹ ಸಂದರ್ಭದಲ್ಲಿ ಅಮಾವಾಸ್ಯೆಯ ದಿನ ಶ್ರಾವಣ ಅಮಾವಾಸ್ಯೆಯ ದಿನ ಇಲ್ಲಿ ತೀರ್ಥ ಅಮಾವಾಸ್ಯೆ ಎಂಬುದಾಗಿ ಒಂದು ಹಬ್ಬವನ್ನು ನಾವು ಆಚರಿಸ್ತೇವೆ. ತೀರ್ಥ ಅಮಾವಾಸ್ಯೆ ಅಂದರೆ ಬೆಳಿಗ್ಗೆ ಮುಂಜಾನೆ ದೇವರ ಅಭಿಷೇಕ ಆಗಿ ಸ್ವಲ್ಪ ತೀರ್ಥವನ್ನು ಸಮುದ್ರಕ್ಕೆ ಹಾಕಿ ಭಕ್ತಾದಿಗಳು ಅದರಲ್ಲಿ ಸ್ನಾನ ಮಾಡಿ ಇಲ್ಲಿ ನಂತರ ಉತ್ತರ ಬದಿಯಲ್ಲಿ ಒಂದು ಕೊಳ ಇದೆ, ದೊಡ್ಡದಾದ ಕೆರೆ. ಆ ಕೆರೆಯಲ್ಲಿ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದು ಹಣ್ಣುಕಾಯಿ ರುದ್ರಾಭಿಷೇಕ ಶಿವಪೂಜೆ ಕುಂಕುಮಾರ್ತಿ ಇತ್ಯಾದಿ ನಾನಾ ವಿಧಗಳ ಸೇವೆಯನ್ನು ಮಾಡಿಕೊಂಡು ಹೋಗಿ ಪ್ರಸಾದವನ್ನು ಪಡೆಯುತ್ತಾರೆ. ಅದು ಒಂದು ಬಹಳ ವಿಶೇಷವಾದ. ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ದಿನ ಇರ್ತದೆ. ಇವತ್ತು ನರಹರಿ ಪರ್ವತದಲ್ಲಿಯೂ ಉಂಟು, ಹಾಗೆ ಹಿಂದಿನ ಅಮಾವಾಸ್ಯೆಗೂ ಅಲ್ಲಿ ಇತ್ತು. ನಮ್ಮಲ್ಲಿ ಶ್ರಾವಣ ಮಾಸದಲ್ಲಿ ಮಾತ್ರ. ಇನ್ನು ಒಳಬಾಂಡೇಶ್ವರದಲ್ಲಿ ಎಳ್ಳಮಾವಾಸ್ಯೆ ಎಂಬುದು ವಿಶೇಷವಾಗಿ, ನಮ್ಮಲ್ಲಿ ಶ್ರಾವಣ ಅಮಾವಾಸ್ಯೆ ಎಂಬುದು ಅತಿ ವಿಶೇಷವಾಗಿದೆ.
ಸಾವಿರಾರು ಭಕ್ತರುಗಳು ಬಂದು ಸೇವೆಯನ್ನು ಮಾಡ್ತಾರೆ, ಸಮುದ್ರ ಸ್ನಾನವನ್ನು ಮಾಡ್ತಾರೆ. ಆ ಸಮುದ್ರ ಸ್ನಾನ ಮಾಡುವುದರ ಉದ್ದೇಶ ಅಂದರೆ 2 ವಿಧ ಇದೆ. ಒಂದು ಆರೋಗ್ಯ ದೃಷ್ಟಿ, ಚರ್ಮ ರೋಗ ಏನಾದರೂ ಇದ್ದರೆ ಅದು ರೋಗ ಇತ್ಯಾದಿಗಳನ್ನೆಲ್ಲ ನಿವಾರಣೆ ಮಾಡ್ತದೆ. ಇನ್ನೊಂದು ಸ್ನಾನ ಮಾಡಿದಾಗುತ್ತದೆ. ಸ್ನಾನ ಮಾಡಿ ದೇವರ ಸನ್ನಿಧಿಗೆ ಬಂದು ದೇವರ ದರ್ಶನವನ್ನು ಮಾಡಿಕೊಂಡು ಹೋಗ್ತಾರೆ. ಇಲ್ಲಿ ಪಂಚಪರ್ವಗಳಲ್ಲಿ ಒಂದು ಇದು ವಿಶೇಷ, ಅತಿ ವಿಶೇಷ. ಇನ್ನು ವಿನಾಯಕನ ಚೌತಿ, ಕೊರಳ ಹಬ್ಬ, ನವರಾತ್ರಿ, ಶಿವರಾತ್ರಿ ಹಾಗೂ ವಾರ್ಷಿಕವಾಗಿ 5 ದಿನಗಳ ಉತ್ಸವ, ವಾರ್ಷಿಕ ಉತ್ಸವ ಯಾತ್ರೆ ಅಂತ ಹೇಳ್ತಾರೆ. ಆ ಉತ್ಸವವು ನಡೀತದೆ. ಎಲ್ಲ ದಿನಗಳಲ್ಲಿಯೂ ಭಕ್ತಾದಿಗಳು ಬಂದು ಅವರ ಸೇವೆಯನ್ನು ಮಾಡಿ ಈ ಶನಿವಾರ ಸೋಮವಾರ ಆ ಭಕ್ತಾದಿಗಳ ದಾಸೋಹ ಇದೆ, ಅನ್ನ ದಾಸೋಹವನ್ನು ಏರ್ಪಾಡು ಮಾಡಿದೆ. ಇನ್ನು ಇದು ಅಭಿವೃದ್ಧಿ ಪಥದಲ್ಲಿ ಇದು ಸಾಗ್ತಾ ಇದೆ. ಇನ್ನೂ ಭಕ್ತಾದಿಗಳಿಂದ ಹೆಚ್ಚು ಕಾಣಿಕೆ ಬಂದಾಗೆ ನಾವು ಇಲ್ಲಿ ಬೇಕಾದಂಥ ಸೌಕರ್ಯವನ್ನು ಹೆಚ್ಚಿಸಿಕೊಂಡು ಹೋಗ್ತಾ ಇದ್ದೇವೆ. ಮೊದಲು ಏನೇ ಇರಲಿಲ್ಲ, ಈಗ ತುಂಬ ಅಭಿವೃದ್ಧಿ ಆಗಿದೆ, ಅಭಿವೃದ್ಧಿ ಆಗ್ತಾ ಇದೆ. ಅಭಿವೃದ್ಧಿ ಆಗುವಂಥ ಕ್ಷೇತ್ರ ಇದು. ಎಲ್ಲ ಕಡೆಗಳಿಂದ ಭಕ್ತಾದಿಗಳು ಬರ್ತಾರೆ, ಊರಿಂದ ಪರ ಊರಿಂದ ಎಲ್ಲರೂ ಬರ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಬೇಕಾದಂಥ ವ್ಯವಸ್ಥೆ, ಭೋಜನ ವ್ಯವಸ್ಥೆ, ಫಲಾಹಾರದ ವ್ಯವಸ್ಥೆ ಇತ್ಯಾದಿಗಳನ್ನೆಲ್ಲ ಮಾಡಿರ್ತದೆ. ಅವರು ಅದನ್ನು ಮಾಡಿಕೊಂಡು ದೇವರ ಸೇವೆಯನ್ನು ಮಾಡಿಕೊಂಡು ಕೃತಾರ್ಥರಾಗ್ತಾರೆ. ಹಾಗೆ ಅನೇಕ ಕಾಲಗಳಿಂದ ಇದು ಇಂದು ನಿನ್ನೆದಲ್ಲ, ಬಹಳ ಪುರಾತನ ದೇವಸ್ಥಾನ. ಪುರಾಣದಲ್ಲಿ ಹೇಳ್ತಾರೆ, ರಾವಣ ದೂತ ಕರಾಸುರ ಎಂಬವನು ಪ್ರತಿಷ್ಠೆ ಮಾಡಿದ್ದಂತ. ಕರಾಸುರ 3 ದೇವಸ್ಥಾನಗಳನ್ನು ಪ್ರತಿಷ್ಠೆ ಮಾಡಿದ್ದಂತೆ. ಒಂದು ಶಿರಸ್ಸಿನಲ್ಲಿ ಹೊತ್ತುಕೊಂಡು ಬಂದ ಲಿಂಗವನ್ನು ಸುರತ್ಕಲ್ ಅಂತ ಅಲ್ಲೇ ಇಟ್ಟಿದ್ದಾನೆ. ಎಡಭಾಗದಲ್ಲಿ ಎತ್ತುಕೊಂಡಿದ್ದ ಬಂದಂಥ ಲಿಂಗವನ್ನು ಇಲ್ಲಿ ಉದ್ಯಾವರದಲ್ಲಿ ಇಟ್ಟಿದ್ದಾನೆ. ಹಾಗೂ ಬಲಭಾಗದಲ್ಲಿದ್ದಂಥ ಲಿಂಗವನ್ನು ಇಲ್ಲಿ ಪ್ರತಿಷ್ಠೆ ಮಾಡಿದ್ದಾನೆ ಅಂತ ಪ್ರತೀತಿ ಇದೆ. ಅದೇನೇ ಇರಲಿ, ಇದು ಪುರಾಣಕ್ಕೆ ಸಂಬಂಧಪಟ್ಟದ್ದು. ಚಾರಿತ್ರಿಕವಾಗಿ ಅಂದರೆ ಇದು 1000 ವರ್ಷಗಳಿಂದ ಹಿಂದಿನ ಒಂದು ರಚಿತವಾದ ಒಂದು ದೇವಸ್ಥಾನ. ಮುನಿಗಳು, ಶ್ರೇಷ್ಠರು ಅವರೆಲ್ಲ ಪ್ರತಿಷ್ಠೆ ಮಾಡಿದಂಥ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಅನೇಕ ಜನರು ಆಯಾಯ ಕಾಲಕ್ಕೆ ಈ ಸ್ಥಳವನ್ನು ಆಳಿಕೊಂಡು ಬಂದಂಥ ರಾಜರುಗಳ ಅಧೀನದಲ್ಲಿತ್ತು. ಆ ರಾಜರುಗಳೆಲ್ಲ ಈ ದೇವಸ್ಥಾನವನ್ನು ಆ ಕಾಲದಲ್ಲಿ ಸ್ವಲ್ಪವಾಗಿ ಆದರೂ ಇದನ್ನು ಅಭಿವೃದ್ಧಿ ಮಾಡ್ತಾ ಹೋಗಿದ್ದಾರೆ. ಅದರ ಕುರುಹಾಗಿ ಕೆಲವು ವಸ್ತುಗಳು ಇಲ್ಲಿ ಈಗಲೂ ಇವೆ. ಇಲ್ಲಿಯ ಸಮೀಪದಲ್ಲಿ 9 ಕೆರೆ ಎಂಬ ಒಂದು 1.5 ಕಿಲೋಮೀಟರ್ ಉತ್ತರಕ್ಕೆ 9 ಕೆರೆ ಎಂಬ ಒಂದು ಕ್ಷೇತ್ರ ಇದೆ. ಆ ಕ್ಷೇತ್ರದಲ್ಲಿ ಚೌಟರಾಣಿ, ಅಬ್ಬಕ್ಕರಾಣಿ ಒಂದು ಅರಮನೆಯೇ ಇತ್ತು. ಆ ಅಬ್ಬಕ್ಕರಾಣಿಯು ಪ್ರತಿದಿನವೂ ತನ್ನ ಕುದುರೆಯ ಮೇಲೆ ಏರಿ ಅದಕ್ಕೆ ಬೇಕಾದಂಥ ಮೆಟ್ಲು, ಇಲ್ಲಿ ಕೆಳಗಿಂದ ಮೇಲೆ ಹತ್ತಲಿಕ್ಕೆ ಮೆಟ್ಲಿನ ವ್ಯವಸ್ಥೆ ಇದೆ. ಕುದುರೆ ಬರಲಿಕ್ಕೆ ಕುದುರೆ ಬಂದು ಇಲ್ಲಿ ಮೊದಲು ಕುದುರೆ ಲಾಯ ಅಂತ ಇತ್ತು. ಆ ಕುದುರೆ ಲಾಯದಲ್ಲಿ ಕುದುರೆಯನ್ನು ಕಟ್ಟಿಕೊಂಡು ದೇವರ ಪೂಜೆ ಆಗುವವರೆಗೆ ಇದ್ದು ಪ್ರಸಾದವನ್ನು ತಗೊಂಡು ಹೋಗ್ತಿದ್ದದ್ದು ಪದ್ಧತಿ. ಕಾಲಕ್ರಮೇಣದಲ್ಲಿ ಎಲ್ಲ ಅದು ನಶಿಸಿ ಹೋಗಿದೆ. ಆಮೇಲೆ ಬ್ರಿಟಿಷರ ಆಡಳಿತಗೂ ಒಳಪಟ್ಟಿತ್ತು. ಆಯಾಯ ಸಂದರ್ಭದಲ್ಲಿ ಪೋರ್ಚುಗೀಸರು, ಬ್ರಿಟಿಷರು ಎಲ್ಲರ ಆಳ್ವಿಕೆಗೂ ಒಳಗಾಗಿತ್ತು. ಚೌಟರಾಣಿ ಅಬ್ಬಕ್ಕವು ಇಲ್ಲಿ ಪೋರ್ಚುಗೀಸರ ದಬ್ಬಾಳಿಕೆ ಮಾಡಲಿಕ್ಕೆ, ಇದನ್ನು ವಶಪಡಿಸಲಿಕ್ಕೆ ಬಂದಾಗ ಸಮುದ್ರದಲ್ಲೇ ಹೋರಾಡಿಕೊಂಡು ಜಯ ಮಾಡಿಕೊಂಡು ಇದನ್ನು ರಕ್ಷಿಸಿದ್ದಾಳೆ. ಹಾಗೆ ಅನೇಕ ಕುರುಹುಗಳು ಈಗಲೂ ಕಂಡು ಬರ್ತವೆ. ಇಷ್ಟು ಪೌರಾಣಿಕವಾದ, ಚಾರಿತ್ರಿಕವಾದ, ಭೌಗೋಳಿಕವಾಗಿ ಹೇಗೆಂದರೆ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಸೌರಾಷ್ಟ್ರ ಸೋಮನಾಥ ದೇವಸ್ಥಾನವು ಇದೇ ಅರಬ್ಬಿ ಸಮುದ್ರದ ದಡದಲ್ಲೇ ಪ್ರತಿಷ್ಠಾಪಿತವಾಗಿತ್ತು. ಹಾಗೆಯೇ ದಕ್ಷಿಣದಲ್ಲಿ ಒಂದು ಬೇಕು ಎಂಬುದಾಗಿ ಹಿಂದಿನವರು ಇದನ್ನು ಈ ಅರಬ್ಬಿ ಸಮುದ್ರದ ತಟದಲ್ಲಿ ಎತ್ತರದ ಬಂಡೆಯ ಮಧ್ಯದಲ್ಲಿ ಪ್ರತಿಷ್ಠೆ ಮಾಡಿ ಸೋಮನಾಥ ಎಂಬುದಾಗಿ ಹೆಸರು ಕೊಟ್ಟದ್ದರಿಂದ ಈ ಊರಿಗೆ ಸೋಮೇಶ್ವರ ಎಂಬ ಹೆಸರು ಬಂದಿದೆ ಅಂತ ಪ್ರತೀತಿ. ಹಾಗೆ ಈ ಎಲ್ಲ ಕಾರಣಗಳಿಂದ ಈಗ ಈ ದೇವಸ್ಥಾನವು ಎಲ್ಲ ದೇವಸ್ಥಾನಗಳ ಹಾಗೆ ಸರಕಾರದ ಅಧೀನದಲ್ಲಿದೆ. ಎಂಡೋಮೆಂಟ್ ಅಂತ ಉಂಟು, ಧಾರ್ಮಿಕ ದತ್ತಿ ಇಲಾಖೆ ಅಂತ ಅದಕ್ಕೆ ಒಳಪಟ್ಟಿದೆ. ಆ ಧಾರ್ಮಿಕ ದತ್ತಿ ಇಲಾಖೆಯವರು ಮೊದಲು 5 ವರ್ಷಕ್ಕೊಮ್ಮೆ ಇತ್ತು, ಈಗ 3 ವರ್ಷಕ್ಕೊಮ್ಮೆ ಇದಕ್ಕೆ ಬೇಕಾದಂಥ ಮುಕ್ತೇಸರಗಳು ಅಥವಾ ಸಮಿತಿಯ ಸದಸ್ಯರನ್ನು 9 ಜನ ಸಮಿತಿಯ ಸದಸ್ಯರನ್ನು ಅಲ್ಲಿ ಅವರು ಪರೀಕ್ಷೆ ಮಾಡಿ ಅವರನ್ನು ನೇಮಿಸ್ತಿದ್ದರು ಅವರ ಮೇಲ್ವಿಚಾರಣೆಯಲ್ಲಿ. ಹಾಗೆ ಅಲ್ಲದೆ ಇದು ಎ ಗ್ರೇಡು ದೇವಸ್ಥಾನವನ್ನು ಎ ಗ್ರೇಡು, ಬಿ ಗ್ರೇಡು, ಸಿ ಗ್ರೇಡು ಆದಾಯಕ್ಕೋಸ್ಕರ ರೀತಿಯಲ್ಲಿ ಆ ಗ್ರೇಡನ್ನು ಕೊಟ್ಟು ಮಾಡ್ತಾಯಿದೆ. ನಮ್ಮ ಈ ದೇವಸ್ಥಾನವು ಎ ಗ್ರೇಡಿನಲ್ಲಿ ಉಂಟು, ಅಂದರೆ ಸ್ವಲ್ಪ ಆದಾಯ ಉಂಟು. ಈ ಕಟೀಲು,
ಕದ್ರಿ ಇತ್ಯಾದಿ ದೇವಸ್ಥಾನಗಳೆಲ್ಲ ಇದ್ದ ಹಾಗೆ ಎ ಗ್ರೇಡ್ನ ದೇವಸ್ಥಾನವಾಗಿದೆ. ಆದ್ದರಿಂದ ಆ ಎ ಗ್ರೇಡಿಗೆ ಏನು ಸಂಬಂಧಪಟ್ಟಿದೆ ಅದೆಲ್ಲ ಕಾಯಿದೆ ಕಾನೂನು, ಎಲ್ಲ ಕಾಯಿದೆ ಕಾನೂನು ದೇವಸ್ಥಾನಕ್ಕೆ ಧಾರ್ಮಿಕ ದತ್ತಿಯ ಇಲಾಖೆಯಿಂದ ಇಲ್ಲಿ ಅನ್ವಯ ಆಗ್ತದೆ. ಆದ್ದರಿಂದ ಅವರ ನೇತೃತ್ವದಲ್ಲಿ ಈ 9 ಜನ ಮುಕ್ತೇಸರಗಳು ಅಥವಾ ಈ ಅಧಿಕಾರಿಗಳ ನೇತೃತ್ವದಲ್ಲಿ ಮಾತ್ರವಲ್ಲದೆ ಇಲ್ಲಿ ದೈನಂದಿನ ಚಟುವಟಿಕೆಗಳನ್ನು ನೋಡಲಿಕ್ಕೋಸ್ಕರ ಕಾರ್ಯನಿರ್ವಹಣಾಕಾರಿ ಎಂಬ ಒಬ್ಬ ವ್ಯಕ್ತಿಯನ್ನು ಸರ್ಕಾರವೇ ನೇಮಿಸಿದೆ. ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಅವರು ನೇಮಕವಾಗಿದ್ದಾರೆ. ಅವರು ದಿನ ಬಂದು ಇಲ್ಲಿಯ ವ್ಯವಹಾರಗಳಲ್ಲಿ ಏನಾದರೂ ಲೋಪದೋಷಗಳಿದ್ದರೂ ಅದನ್ನೆಲ್ಲ ಸರಿ ಮಾಡಲಿಕ್ಕೆ ಸಲಹೆ ಸೂಚನೆ ಎಲ್ಲ ಕೊಡ್ತಾರೆ. ಹೀಗೆ ಒಟ್ಟಿನಲ್ಲಿ ಪ್ರಗತಿ ಪಥದಲ್ಲಿ ನಡುವಂಥ ಈ ಸೋಮನಾಥ ದೇವಸ್ಥಾನವು ಭಕ್ತಾದಿಗಳ ಅಪೇಕ್ಷೆಗಳನ್ನು ಆಕಾಂಕ್ಷೆಗಳನ್ನೆಲ್ಲ ಈಡೇರಿಸಿ ಹಿಂದಿನಿಂದಲೂ ಅನೇಕ ಕಾಲದಿಂದಲೂ ಈಡೇರಿಸಿದಂಥ ಅನೇಕ ಪ್ರದರ್ಶನಗಳಿವೆ. ದೇವರು ಅಂದರೆ ಭಕ್ತರ ಉದ್ಧಾರಕ್ಕಾಗಿ ಇರೋದಂಥ ಒಂದು ಪ್ರತೀತಿ. ಅದೇ ಪ್ರಕಾರ ಈ ಸೋಮನಾಥ ದೇವಸ್ಥಾನವು ಇಲ್ಲಿರುವ ಸೋಮನಾಥ ದೇವರು ಹಾಗೆ ಪರಿವಾರ ದೇವತೆಗಳು, ನೈಋತ್ಯದಲ್ಲಿ ಗಣಪತಿ ಮಹಾಗಣಪತಿ ಇದೆ, ಹಿಂದುಗಡೆ ಪಶ್ಚಿಮದಲ್ಲಿ ಗೋಪಾಲಕೃಷ್ಣ ದೇವರು, ಹಾಗೆ ವಾಯುವ್ಯದಲ್ಲಿ ಮಹಾವಿಷ್ಣು ದೇವರು ಮತ್ತು ಕೆಳಗೆ ಇದು ಸ್ವಲ್ಪ ಎತ್ತರದಲ್ಲಿರುವುದರಿಂದ ಕೆಳಗಡೆ ಪಂಚದುರ್ಗೆಯೂ ಇದೆ. ಈ ಪಂಚದುರ್ಗೆ ಎಂಬುದಾಗಿ ವಿಶೇಷವಾಗಿ ಇರುವುದಂದರೆ ಅಡ್ಕ ಭಗವತಿಗಳು ಅಂತ ಇರ್ತಾರೆ. ಆ ಅಡ್ಕ ಭಗವತಿಗಳು ಅವರನ್ನು ಹೆಚ್ಚಾಗಿ ನಂಬಿತಾರೆ. ಅದರಿಂದ ಅವರಿಗೆ ಅದರಲ್ಲೇ ವ್ಯಾಮೋಹ ಜಾಸ್ತಿ. ಅವರು ಬಂದು ಅವರ ಸೇವೆಗಳನ್ನೆಲ್ಲ ಕೊಡ್ತಾರೆ. ಈ ಉತ್ಸವದ ಸಮಯದಲ್ಲಿ 5ನೇ ದಿನ ಅವರು ಭಗವತಿಗಳು ಅಡ್ಕದಿಂದ ಭಗವತಿಗಳು ಭಂಡಾರ ಸಮೇತ ವಿಜೃಂಭಣೆಯಿಂದ ಅನೇಕ ಸಂಖ್ಯೆಯಲ್ಲಿ ಇಲ್ಲಿ ಬಂದು ದೇವರ ದರ್ಶನದಲ್ಲಿ ಆಗುವಂಥ ಉತ್ಸವದ ಸಮಯದಲ್ಲಿ ಉತ್ಸವದಲ್ಲಿ ಭಾಗವಹಿಸಿ ಇದನ್ನು 9 ಕೆರೆಯವರೆಗೆ ಹೋಗಿ ಅಲ್ಲಿ ಜಳಕ ಸ್ಥಾನ ಅಂತ ಉಂಟು. ಆ ಜಳಕವನ್ನು ಮಾಡಿಕೊಂಡು ವಾಪಸ್ ಇಲ್ಲಿ ಬಂದು ಪ್ರಸಾದವನ್ನು ಪಡೆದುಕೊಂಡು ಮಾರನೇ ದಿನ ಅಡ್ಕ ಸ್ಥಾನದಲ್ಲಿ ಜಾತ್ರೆ ಶುರುವಾಗೋದೊಂದು ಪದ್ಧತಿ. ಇದು ಇಂದಿನವರೆಗೂ ಚಾಚೂ ಚಪ್ಪದೆ ನಡೀತಾ ಇದೆ. ಎಲ್ಲ ಭಕ್ತರ ಸಹಕಾರದಿಂದ ಹಾಗೂ ಸರ್ಕಾರದ ಒಂದು ಪ್ರೇರಣೆಯಿಂದ ಈ ಕ್ಷೇತ್ರವು ದಿನೇ ದಿನೇ ಅಭಿವೃದ್ಧಿ ಹೊಂದುತ್ತದೆ. ಆದ್ದರಿಂದ ಭಕ್ತಾದಿಗಳು ಇನ್ನಷ್ಟು ಸಂಖ್ಯೆಯಲ್ಲಿ ಬಂದು ಸನ್ನಿಧಿಗೆ ಬಂದು ತಮ್ಮ ಕಾಣಿಕೆ ಇತ್ಯಾದಿಗಳನ್ನು ಕೊಟ್ಟು ಸೇವೆಗಳನ್ನು ಮಾಡಿಸಿಕೊಂಡು ಕೃತಾರ್ಥರಾಗಿ ಸನ್ಮಂಗಲವನ್ನು ಪಡೆಯಲಿ ಅಂತ ಹೇಳಿ, ಎಲ್ಲರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಹೇಳಿ ದೇವರಲ್ಲಿ ಬೇಡ್ಕೊಳ್ತಾರೆ. ಒಂದುವ ಕೊರ್ತು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರದ ವೇದ ಸಂವರ್ಧನಾ ಪ್ರತಿಷ್ಠಾನ ಸಂಸದಗಳು ವೇದ ಪಠಣನ್ನು ಶ್ರೀ ಕ್ಷೇತ್ರ ನಡಪಾಯಿರು. ತಂಕನ ವೇದ ಪಠಣದ ಬಗೆಟ್ ಪ್ರತಿಷ್ಠಾನದ ಉದಯ ಕುಮಾರ್ ಭಟ್ ಬೊಕ್ಕ ಸಮಿತಿದಾಗಲು ಪಲವು ಕೊರಿಯರು. ಶ್ರೀ ಗುರುಭ್ಯೋ ನಮಃ.
ನಾವು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅವರ ಮುಖ್ಯ ಅರ್ಚಕರಂತ ನಮ್ಮ ಜಯರಾಮ ಜೋಯಿಸರು ಅವರು ಅಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ಮುಖ್ಯ ಅರ್ಚಕರು. ಅವರ ಮುಖಾಂತರ ನಾವು ಪುತ್ತೂರಿನಲ್ಲಿ ವೇದ ಸಂವರ್ಧನಾ ಪ್ರತಿಷ್ಠಾನ ಅಂತ ಹೇಳಿ ನಾವು ಪ್ರಾರಂಭ ಮಾಡಿದ್ದೇವೆ. 30 ವರ್ಷ ಈ ನಮ್ಮ ಪ್ರತಿಷ್ಠಾನಕ್ಕಾಯಿತು. ತುಂಬ ಹಲವಾರು ಜನ ಗುರುಗಳು ಬಂದು ನಮಗೆ ಮಾರ್ಗದರ್ಶನವೂ ಮಾಡಿದ್ದಾರೆ. ಆ ಪ್ರಕಾರವಾಗಿ ನಾವು ಇವತ್ತು ನಮ್ಮ ಗುರುಗಳಂಥ ಜಯರಾಮ್ ಜೋಯಿಸರ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ನಮ್ಮ ಈ ಸಮುದ್ರ ತೀರಕ್ಕೆ ಬಂದು ಅಮಾವಾಸ್ಯೆ ತೀರ್ಥ ಸ್ನಾನವನ್ನು ಮಾಡಿ ನಾವು ಇಲ್ಲಿ ಬಂದು ರುದ್ರ ಪಠಣವನ್ನು ಮಾಡುವಂಥದ್ದು ಪ್ರತಿ ವರ್ಷದಂತೆ ಮಾಡ್ತಾ ಇದ್ದೇವೆ. ಹಾಗೆ ಈ ವರ್ಷವೂ ನಾವು ಮಾಡಿದ್ದೇವೆ. ಈ ಪ್ರತಿ ವರ್ಷವೂ ಇದೇ ರೀತಿ ನಮಗೆ ಆಗಲಿ, ಇನ್ನು ಮುಂದೆ ನಡೆಸ್ಕೊಂಡು ಹೋಗಲಿ ಅಂತ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ತೇವೆ ಅಷ್ಟೇ. ನಮ್ಮದು ಮುಖ್ಯವಾದ ಉದ್ದೇಶವೇ ನಮ್ಮ ಸನಾತನ ಧರ್ಮದ ವೇದ ಪ್ರತಿಷ್ಠಾನ, ವೇದ ಮಂತ್ರಗಳು ಸನಾತನ ಧರ್ಮ ಉಳಿಬೇಕು, ಬೆಳಿಬೇಕು ಎನ್ನುವುದು ಮೂಲ ಉದ್ದೇಶ. ಮತ್ತು ಇಡೀ ಸಮಾಜಕ್ಕೆ ಲೋಕ ಕಲ್ಯಾಣಕ್ಕೋಸ್ಕರ ನಾವು ನಿತ್ಯ ಇದನ್ನು ಪಠಣ ಮನೆಗಳಲ್ಲೆಲ್ಲ ಮಾಡ್ತೇವೆ. ಸೋಮವಾರ ನಾವು ಮಲಿಂಗೇಶ್ವರ ದೇವಸ್ಥಾನದಲ್ಲಿ ಮಾಡ್ತೇವೆ. ಹಾಗೆ ಇಲ್ಲಿಯೂ ಇದರ ನಮ್ಮ ಈ ವೇದ ಸಂವರ್ಧನೆ, ವೇದವನ್ನು ಅಭಿವೃದ್ಧಿ ಮಾಡಬೇಕು, ಜನ ಸಾಮಾನ್ಯರಿಗೆ ಇದು ತಿಳಿಬೇಕು ಅನ್ನೋದು ಮೂಲ ಉದ್ದೇಶ. ಹರೇ ರಾಮ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸೋಮನಾಥೇಶ್ವರನ ಸನ್ನಿಧಿಯಲ್ಲಿ ಶ್ರೀ ರುದ್ರಪಾರಾಯಣದ ಒಂದು ಅವಕಾಶ ಹಾಗೂ ಆರಂಭದಲ್ಲಿ ಸಮುದ್ರ ಸ್ನಾನವು ನಮಗೆ ಎಲ್ಲರಿಗೂ ದೊರೆತಿದೆ. ಶ್ರೀಯುತ ಬಡಜ ವೀರಬ್ರಹ್ಮ ಜಯರಾಮ ಜೋಯಿಸರ ನೇತೃತ್ವದಲ್ಲಿ ಇದೆಲ್ಲ ನಡೆಯುತ್ತಿದೆ. ಹಾಗೆ ಸಾಮಾನ್ಯ ಕಳೆದ 30 ವರ್ಷಗಳಿಂದ ವೇದ ಸಂವರ್ಧನಾ ಪ್ರತಿಷ್ಠಾನ ಪುತ್ತೂರಿನಲ್ಲಿ ನಡೆದುಬರುತ್ತಾ ಇದೆ. ಸಾಯಂಕಾಲದಲ್ಲಿ ವೇದಾಧ್ಯಯನವನ್ನು ಅವರು ಕೊಡ್ತಾ ಇದ್ದಾರೆ. ಹಾಗೆ ಈಗ ನಡೀತಾ ಇದೆ. 20 ಜನ ಮೇಲ್ಪಟ್ಟು ಸಾಯಂಕಾಲ ವೇದವನ್ನು ಕಲಿತಾ ಇದ್ದಾರೆ. ಅಂದರೆ ಉದ್ಯೋಗಿಗಳಿಗೆ ಬಿಡುವಿನ ಸಮಯದಲ್ಲಿ ವೇದವನ್ನು ಕಲಿಸಿಕೊಡುವ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಶ್ರೀ ಸೋಮನಾಥೇಶ್ವರನ ದಿವ್ಯ ಸನ್ನಿಧಿಯ ಒಂದು ದೇವರ ಅನುಗ್ರಹ ನಮಗೆ ಸಿಗಬೇಕು ಅಂತ ಪ್ರಾರ್ಥನೆ. ಓಂ ನಮಃ ಶಿವಾಯ. ನಾವು ಧನುರ್ಮಾಸಕ್ಕೆ ಪುತ್ತೂರು ಮಹಾಲಿಂಗೇಶ್ವರದಲ್ಲಿ 4:15 ಬೆಳಗ್ಗೆ ಪ್ರಾತಃ ಕಾಲ 4:15 5:30ವರೆಗೆ ಹೇಳ್ತೇವೆ. ಬೇರೆ ಬೇರೆ ಊರುಗಳಿಂದ ಶಿವಮೊಗ್ಗ, ಹುಬ್ಬಳ್ಳಿ, ಅಲ್ಲಿಂದ ಶುರುವಾದ್ದು ಮೈಸೂರಿನಿಂದಲೂ ಬರ್ತಾರೆ. ಹಾಗೆ ನಮ್ಮ ಪುತ್ತೂರ ಸುತ್ತಮುತ್ತ ಸುಳ್ಯ, ಉಪ್ಪಿನಂಗಡಿ, ಕಾಸರಗೋಡು ಇಲ್ಲಿಂದೆಲ್ಲ ಬಸ್ಸು ಮಾಡಿಕೊಂಡು ಬಂದು ನಮ್ಮೊಟ್ಟಿಗೆ 4:00ವರೆಗೆ ಸೇರ್ತಾರೆ. ಪ್ರತಿ ಸಲವೂ ಸೇರುವಾಗಲೂ ಕೂಡ ಒಂದು ದಿವಸಕ್ಕೆ ಬೆಳಗ್ಗೆ 100-150 ಜನ ನಾವು ಹೇಳ್ತೇವೆ. ಇದು ಒಂದು ತಿಂಗಳು ನಿರಂತರವಾಗಿ 4:00ರಿಂದ 5:00ವರೆಗೆ ನಡೀತದೆ. ಹರೇ ರಾಮ. ಧನುವಾಸ ಪೂರ್ತಿ ಹೇಳ್ತೀವಿ. ಶ್ರೀ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಸಮಿತಿ ಕೋಶಾಧಿಕಾರಿ ಪದ್ಮನಾಭ ಶೆಟ್ಟಿ ವರ್ಕಾಡಿ, ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಭಾಸ್ಕರ್ ಗಟ್ಟಿ ಬೊಕ್ಕ, ರವಿಶಂಕರ್ ಕ್ಷೇತ್ರದ ಆಚರಣೆದ ಬಗೆಟ್ ತೆರಿಪಾದ ಶ್ರೀ ಸೋಮನಾಥೆ ಮಾತೆರೆಗ್ಲ ಸುಖ ಶಾಂತಿ ನೆಮ್ಮದಿ ಕೊರಡು ಪಾಂಡ ತೆರಿಪಾಯರು. ಓಂ ಶ್ರೀ ಸೋಮನಾಥಾಯ ನಮ. ಶ್ರೀ ಸೋಮನಾಥ ದೇವಸ್ಥಾನ ಸೋಮೇಶ್ವರ ಒಂದು ಉರುಂಬ ಮಾಗಣದ ಒಂದು ಪ್ರಸಿದ್ಧವಾಯಿನ ಆರಾಧ್ಯ ದೇವರು. ದ್ವಾದಶಿ ಕ್ಷೇತ್ರಡು ಸೋಮನಾಥಲ ದೇವಸ್ಥಾನಲ ಒಂದು ಪ್ರಾಮುಖ್ಯವಾಯಿನ ಒಂದು ಆರಾಧನಾ ಸ್ಥಳ. ಅಂತೆಯೇ ಮೂಲ ಪ್ರಾಮುಖ್ಯವಾಯಿನ ವಿಶೇಷವಾಯಿನ ಅಂದ್ರೆ ತಿಲಹೋಮ. ಮೂಲ ದೇವಸ್ಥಾನ ಮುಖಾಂತರ ಮಂಚಿನಂತನ ತಿಲಹೋಮ ಮಂತನ ಅಂಡ ಅವು ನಮ್ಮನ್ನು ಕರಿದು ಪೋಯಿನಕ್ಲೆಗೆ ಸದ್ಗತಿ ಉಂಡು ಒಂದು ದುಮ್ಮುದಕ್ಲು ತೆರಿನಕ್ಲು ಪಣೊಂದುಲೇರು. ಅಂತೆಯೇ ಈ ತೀರ್ಥ ಅಮಾವಾಸ್ಯದ ವಿಶೇಷದಾದ ಅಂದ ಪಂಡ ತೀರ್ಥ ಅಮಾವಾಸ್ಯೆ ವರ್ಷಡು 2 ಸರ್ತಿ ಬರ್ಪುಂಡು. ಒಂಜಿ ಆಟಿ ತಿಂಗಳದ ತೀರ್ಥ ಅಮಾವಾಸ್ಯೆ, ಒಂಜಿ ಶ್ರಾವಣದ ಸೋಣ ತಿಂಗಳದ ತೀರ್ಥ ಅಮಾವಾಸ್ಯೆ. ಆಟಿ ತಿಂಗಳದ ಕಟ್ಲ ತೀರ್ಥಸ್ಥಾನ ಮನ್ಪನಾಕ್ಲು ಉಳ್ಳೇರು ಅಂಡ ಒಂತೆ ಕಡಿಮೆ ದಯವಂಡ ಆಟಿ ತಿಂಗಳು ಮೌಢ್ಯ ಅಂದ ಪನ್ಪನೊಂಜಿ ವಿಷಯಡು ಕಮ್ಮಿ ಅಂಡ ಸೋನದ ತೀರ್ಥಡು ಮಸ್ತ್ ಜನ ಬರೊಂದುಲ್ಲೇರು. ಈ ತೀರ್ಥಸ್ಥಾನ ಮಂತಂದ ಸೋಮನಾಥನ ಸಾನ್ನಿಧ್ಯಡು ತೀರ್ಥಸ್ಥಾನ ಮಂತಂದ ಮೋಕ್ಷ ತಿಕ್ಕೊಂಡು ಗ್ಯಾ ಎಂದು ದುಮ್ಮುದಾಕಲ್ನ ಒಂಜಿ ಅನಿಸಿಕೆ ಅವು ಅಂದಲ ಮೂಲು ಎಂಚಿನಂಕದ ದೋಷ ಆತನ ಒಂಜಿ ದೋಷ ಇತ್ತಂದ ಅವು ಪರಿಹಾರ ಆಪನಂಚಿನ ವಿಷಯಲು ಅವು ಅತ್ತಂದೆ
ಅವೇ ಜಾಗೆಡ್ ಈ ಸಾವಿರಾರು ವರ್ಷಗೂ ಸಾವಿರಾರು ತಿಲುಹೋಮಲ ಒಂದುಂಟು. ತಿಲುಹೋಮ ಅಂದ್ರೆ ನಮ್ಮ ಕರಿದುಪೋಯಿನ ಪ್ರೇತಗಳಿಗೂ ಸದ್ಗತಿ ಮನ್ಪನಂಜಿ ಕ್ರಮ ಅವು ಈಶ್ವರ ಸಾನ್ನಿಧ್ಯಡು ಪ್ರಾಮುಖ್ಯ. ಅವೆಲ್ಲ ಸೋಮನಾಥ ಸಾನ್ನಿಧ್ಯ ಭಾರಿ ಪ್ರಾಮುಖ್ಯವಾಯಿನಂಜಿ ಇಂದು ಮೂಲಂಚಿನ ಮಂಡ ವಿಶೇಷವಾದ ಈ ದಿನ ರುದ್ರಾಭಿಷೇಕ ಬೆತೆ ಬೇತೆ ಸೇವೆಲು ಮನ್ಪನಂಚಿನ ಅನೇಕ ದೂರ ದೂರದ ಭಕ್ತಾದಿಗಳು ಉಳ್ಳೇರು. ಅಂಚನೆ ಮೂಲ ವಿಶೇಷವಾಯಿನ ಕೊಡೊಂದು ವಿಷಯ ಅಂದರೆ ನಮ್ಮ ದೈನಂದಿನ ಜೀವನಗೂ ಬೋಡಾಪನ ಕತ್ತಿದ ಮಾರಾಟ ಮೂಲ ನಂಗೆ ಬೋಡ್ದಾಂಡ ಮಾರ್ಕೆಟ್ ತಿಕ್ಕಂದಂಚಿನ ಎಡ್ಡೆ ಕತ್ತಿಲು ಇರ ಬಂಟ್ವಾಳ ವಿಟ್ಲ ಬೆತೆ ಬೇತೆ ಕೊಡಿರ್ದು ಜನಕಲು ಕಣತ ಮುಲ್ಪ ಮಾರೊಂದುಲ್ಲೇರು ಅವಲ ಅಂಡ ಇತ್ತೆ ಕೆಲವೈಟ್ ಬದಲಾವಣೆ ಒಂದುಂಡ ದಮ್ಮು ಮತ್ತು ಬಾರಿ ಎಡ್ಡೆ ಕತ್ತಿಲು ತಿಕ್ಕೊಂತುಂಟು. ಕಡುಪತ್ತಿ ಬೀಸ ಕತ್ತಿ ಪಂತಿದ ಕತ್ತಿ ಕೈಕೊಯ್ಪನ ಕತ್ತಿ ಅಂಚನೆ ಬೊಕ್ಕ ನಮ್ಮ ತಾರೆ ಪೇರೆಪನ ಪೆರದನದ ಹಿರೆ ಬೊಕ್ಕ ಮುಟ್ಟತ್ತಿದ ಕತ್ತಿ ಅವೆಲ್ಲ ಇತ್ತ ತಿದ್ದು ಉಂಡು ಜನ ಈ ವಿಶೇಷವಾಯಿನ ಈ ಒಂಜಿ ಸಾನ್ನಿಧ್ಯಡು ಐನಾಥ ಹೆಚ್ಚಿನ ಭಕ್ತಾದಿಗಳು ಬರ್ತದೆ ಸೋಮನಾಥನ ದರ್ಶನ ಮಂತದ್ದು ಮಾತೆಲ್ಲ ಕೃತಾರ್ಥರಾವಡು ಪಂಡದು ಸೋಮನಾಥ ದೇವರ ಪರವಾದಲ ಈ ಭಕ್ತಾದಿನ ಪರವಾದಲ ಕೇನೊಂದಿಲ್ಲ ಎನ್ನಪದರ ಪದ್ಮನಾಭ ಶೆಟ್ಟಿ ಉರ್ಕಾಡಿ ಸೋಮೇಶ್ವರ ದೇವಸ್ಥಾನದ ಬ್ರಹ್ಮಕಲಶದ ಕೋಶಾಧಿಕಾರಿಯಾದ ಸೇವೆ ಅಂತಂದು ಇತ್ತೆ. ಶ್ರೀ ಸೋಮನಾಥನ ಇನಿ ತೀರ್ಥ ಸೋನದ ತೀರ್ಥಮಾಸೆ ಪಂಡ ಭಾರಿ ವಿಶೇಷವಾದ ತೀರ್ಥಮಾಸೆ ಅಂಚಾದ ಭಕ್ತರು ಮಸ್ತು ಜನ ಸೇರಿದು ಮೂಲ ಬತ್ತದ ದೇವರನ್ನ ಸೇವೆ ಮನ್ಪ ಒಂದುಲ್ಲೇರು ಅಂಚನೆ ಜನಕ್ಲೆಗಳ ಒಂಜಿ ಪೊರ್ಲುದ ಒಂಜಿ ವಾತಾವರಣ ಉಂಡು ಅಂಚ ದೇವರಕ್ಲೆ ಮಾತ ಬತ್ತಿನ ಭಕ್ತಾದಿಯರಿಗೆ ಒಂಜಿ ಆಶೀರ್ವಾದನ ಕೊರದು ಒಂದು ಕಾಪಾಡು ಬಂದು ಎನ್ನ ಒಂಜಿ ರಡ್ಡು ಪಾತೆರ. ಶ್ರಾವಣ ಮಾಸದ ವಿಶೇಷವಾದ ಬಾರಿ ಪವಿತ್ರವಾದ ದಿನ ಇನಿ ನಮ್ಮ ತೀರ್ಥಾಮಾವಾಸ್ಯೆ ವರ್ಮ ಮಾಗಣ ಒಡೆ ಆಯನಂಚಿನ ಶ್ರೀ ಸೋಮನಾಥ ದೇವಸ್ಥಾನಡು ಈ ತೀರ್ಥಾಮಾವಾಸ್ಯೆ ಭಾರಿ ವಿಶೇಷ ಕಾರ್ಯಕ್ರಮ ದುಮ್ಮದ ಪಿರಾಕದ ದಿನಕುಲಿಡು ದುಮ್ನಾನಿ ಬತ್ತ ಮುಲ್ಪ ಜೆತ್ತದು ಪವಿತ್ರ ತೀರ್ಥಸ್ಥಾನ ಮಂತ್ ಪೋತಿ ನಾವು ನಮ್ಮ ಕೇಂದ್ರ ಇತ್ತ ಇನ್ನು ಕಾಲ ಬದಲಾತ ನಾಡಲ್ಲ ಜನಗಳು ಹೆಚ್ಚಿನ ಸಂಖ್ಯೆಡು ಬರ್ತದೆ ಈ ಒಂದು ತೀರ್ಥಾಮಾವಾಸ್ಯದ ಪವಿತ್ರ ತೀರ್ಥಸ್ಥಾನ ಮಂತದ್ದು ಪರಮ ಪಾವನಾಥನ ನಮ್ಮ ಮದ ತೂತು ನಾವು ವಿಶೇಷವಾದ ಆಟಿದ ಅಮಾವಾಸ್ಯೆಡು ಅಲ್ಲ ಮುಲ್ಪ ಆಟಿದ ತೀರ್ಥಸ್ಥಾನ ಆಪುಂಡು ಆನಿ ಪಿತೃಲಿಗೆ ತರ್ಪಣ ಬಿಡ್ಪಂಜಿನ ಕಾರ್ಯಕ್ರಮ ವಿಶೇಷವಾದ ನಮ್ಮ ಸೋಮನಾಥನ ಸಾನ್ನಿಧ್ಯ ನಡಪುಂಡು ಅಂಜನೆ ಸೋಣದ ಈ ತಿಂಗಳು ಪವಿತ್ರ ತೀರ್ಥಾಮಾವಾಸ್ಯೆ ನಡ್ಕೊಂಡು ಬರ್ಪುಂಡು ಅವೇತ ಪರ ಊರ್ದಕ್ಕೆಲ್ಲ ಬತ್ತದ ಕಾಂಡೆ 4 ಗಂಟೆ ಹಿಡ್ದು ಈ ಒಂದು ಸಮುದ್ರ ಸ್ನಾನ ಬಕ್ಕ ನಮ್ಮ ಸೋಮೇಶ್ವರದ ಗದಾ ತೀರ್ಥಡು ಆ ತೀರ್ಥಸ್ಥಾನ ಮಂತದು ಪರಮ ಪಾವನ ರಾತ್ರಿ ಅಂಚನೆ ಕ್ಷೇತ್ರಡು ವಿಶೇಷವಾಯಿನಂಚಿನ ಶಿವದೇವರಿಗೆ ಬಹಳ ಪ್ರಿಯವಾಯಿನಂಚಿನ ಶಿವಪೂಜೆ ರುದ್ರಾಭಿಷೇಕ ಅಂಚನೆ ರಾಜರಾಜೇಶ್ವರ ಅಮ್ಮಗೆ ಕುಂಕುಮಾರ್ಚನೆ ಅಂಚನೆ ಪಂಚಗಜ್ಜಯ ಲಡ್ಡು ಪ್ರಸಾದ ಸೇವೆಯಲ್ಲಿ ಮಾತ್ರ ಮುಲ್ಪ ನಡ್ತೊಂದುಂಡು ಭಕ್ತಾದಿಗಳು ಇನಿ ವರ್ಣದೇವರೆಲ್ಲ ನಮಗೊಂತೆ ಕೃಪೆ ಕೊಡ್ತೀರಿ ಬರ್ಸಲ್ಲ ಅಂತ ಕಮ್ಮಿ ಉಂಡು ಅಂಚನ ಕಾಣದಿಂಚ ಇತ್ತೆ ನಿರಂತರ ಸಾವಿರಾರು ಜನಕ್ಕೆ ಬರ್ತದೆ ಮುಲ್ಪ ತೀರ್ಥಸ್ಥಾನ ಮಂತದ್ದು ದೇವರ ದರ್ಶನ ಮಂತದ್ದು ಸೇವೆಯನ್ನು ಮಲ್ತದ್ದು ಅವತ್ತಂದೇ ನಮ್ಮ ಕ್ಷೇತ್ರದ ವಿಶೇಷ ಫಲಾರದ ವ್ಯವಸ್ಥೆಯನ್ನ ಭಕ್ತ ನಮ್ಮ ವ್ಯವಸ್ಥಾಪಕ ಸಮಿತಿ ಸದಸ್ಯರನಕ್ಕಲು ಆಡಳಿತ ಮಂಡಲಕ್ಕಲು ಭಕ್ತರಿಗೆ ಮಾತೆಲ್ಲ ಪೊರ್ಲುದ ಫಲಾಹಾರದ ವ್ಯವಸ್ಥೆಯೆಲ್ಲ ಮಲ್ತೇವೆ ನೀನು ಮಾತ ಸ್ವೀಕಾರ ಮಂತದ್ದು ಭಕ್ತರು ಫೋನಲ್ಲಿರು ಭಕ್ತಡ ನನಾತ್ ಭಕ್ತಡ ಒಂಜಿ ಈ ಮಾಧ್ಯಮಕ್ಕೆ ವಿನಂತಿ ನನಾತ್ ಭಕ್ತರು ಹೆಚ್ಚಿನ ಸಂಖ್ಯೆಡೆ ಬರ್ತದೆ ಈ ಒಂಜಿ ಕ್ಷೇತ್ರದ ನಡಪನಂಚಿನ ಈ ಒಂದು ಪವಿತ್ರವನ್ನ ತೀರ್ಥಸ್ಥಾನ ಮನ್ಪಡು ಅಂಚನೆ ನಮ್ಮ ಸೋಮನ ದೇವರನ್ನ ಕೃಪಾ ಕಟಾಕ್ಷ ಪಾತ್ರರಾವಡು ಮಾತಾ ಪರಿವಾರ ದೇವರನ್ನ ಆಶೀರ್ವಾದ ಪಡೆಯುವ ಒಂದು ಮಾತಾ ಭಕ್ತರೆಲ್ಲ ಯಾನು ವಿನಂತಿ ಮಂತಂದಿಲ್ಲ ಅಂಚನೆ ವಿಶೇಷವಾದ ಮುಲ್ಪ ಸೋಮೇಶ್ವರ ಕ್ಷೇತ್ರ ಕತ್ತಿ ಕೊನೆಯರಿಂದೇ ಬರ್ಪಣಕಲು ವಿಶೇಷ ಐತನೇ ಅಂಜಿ ಅಭಿಮಾನಿಲ್ಲರು ಸೋಮೇಶ್ವರದ ಕತ್ತಿಯಿಂದ ದತ್ತೊಂಡ್ರೇನೆ ಬರ್ಪಣಕಲ್ಲರು ಅಂಚ ಕತ್ತಿದ ಸಂತದ ಕಲಮಲ್ಲಿ ಬತ್ತು ಉಳ್ಳೇರು ಆ ಕತ್ತಿ ದತ್ತೊಂದು ಏರು ಬಾಕಿಲ್ಲರ ಮಾತೆಲ್ಲ ಬರ್ತದೆ ಕತ್ತಿನ ದತ್ತೊಂದು ಪೋಲೆ ಬಂದರಿಗೆಲ್ಲ ಕುಡರ ವಿನಂತಿ ಬಂದಿಲ್ಲ. ಓಂ ಶ್ರೀ ಸೋಮನಾಥಾಯ ನಮಃ. ಅಂಚನೆ ಕ್ಷೇತ್ರದ ಆಡಳಿತ ಕಾರ್ಯನಿರ್ವಹಣಾಧಿಕಾರಿ ಅಂಚಿನ ಬೇಬಿ ಎಂ ಮೇಡಮ್ಲ ಈ ಸಂದರ್ಭಡು ಕಾಣದಿಂಚ ಈ ಒಂದು ವ್ಯವಸ್ಥೆ ಜೋಡಣೆ ಮಲ್ತಾರೆ ಅಂಚನೆ ವ್ಯವಸ್ಥಾಪನಾ ಸಮಿತಿದ ಭಾಸ್ಕರಣ್ಣ ಆದಪ್ಪು ಕಿಶೋರಣ್ಣ ಆದಪ್ಪು ಮಾತಾ ಸದಸ್ಯರನಕ್ಕಲ್ಲ ಈ ಒಂಜಿ ಭಕ್ತಿನ ಭಕ್ತರಿಗೆ ಒಳ್ಳೆ ಒಂದು ರೀತಿಯ ತೊಂದರೆ ಅನ್ನಲಕ್ಕ ಬಾರಿ ಮುತುವರ್ಜಿದಕ್ಕಲ್ಲ ಈ ಬೇಲಿನ ಮಂತೊಂದುಳ್ಳರು ಅಂಚನೆ ಸಿಬ್ಬಂದಿ ವರ್ಗದಕ್ಕಲ್ಲ ಅಂಚನೆ ವಿಶೇಷವಾದ ನಮ್ಮ ಸಮುದ್ರ ಸ್ನಾನ ಮನ್ಪನಾಗ ಒಳ್ಳೆ ರೀತಿಯ ತೊಂದರೆ ಅನ್ನಲಕ್ಕ ನಮ್ಮ ಉಳ್ಳಾಲ ಜೀವರಕ್ಷಕ ತಂಡದಕ್ಕಲ್ಲ ಕಾಣೆ ಪುಳ್ಳಗ 4 ಗಂಟೆ ಇಂಚ ಆಯ್ತಾ ಆ ವ್ಯವಸ್ಥೆಯನ್ನು ತೊಗೊಂಡು ಅಂಚನೆ ಕೆರೆಟ್ಲ ಅಶೋಕ ಬಕ್ಕಲ್ಲ ತಂಡಲು ಅಂಚನೆ ಉಳ್ಳಾಲದ ಆರಕ್ಷಕ ಠಾಣೆದಕ್ಕೆಲ್ಲ ಈ ಒಂದು ಕ್ಷೇತ್ರ ಆಪಣಂಚಿನ ಈ ಒಂದು ಕಾರ್ಯಕ್ರಮ ತನ್ನ ತೊಡಗಿಸೋದು ಒಳ್ಳೆ ರೀತಿಯ ತೊಂದರೆ ಅನ್ನಲಕ್ಕ ತನಕಲು ಬೇಲೆಲ್ಲ ಮಂತಂದಿಲ್ಲ ಮುಕ್ಲೆಲ್ಲ ಕ್ಷೇತ್ರದ ಪರವಾದ ಮಾತ್ರ ಇಲ್ಲ
ಪ್ರತ್ಯಕ್ಷವಾದ ಪರೋಕ್ಷವಾದ ಈ ಒಂದು ತೀರ್ಥಾಮಾಸದ ಈ ಕಾರ್ಯಕ್ರಮ ಪಾಲ್ದು ತಂದರೆ ಈಗ ವ್ಯವಸ್ಥೆ ಮಂತ್ರಿನ ಪ್ರತ್ಯಕ್ಷವಾದ ಪರೋಕ್ಷವಾದ ಮಂತ್ರಿನ ಮಾತ್ರ ಇಲ್ಲ ಈ ಸಂದರ್ಭ ಆಡಳಿತ ಮಂಡಲದ ಪರವಾದ ಆಗಲಿ ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸೋದಿಲ್ಲ. ಎಳ್ಳಮಾಸೆ ಪಂಡ ಸೋಮೇಶ್ವರಡು ನೆನೆಪಾಪುನಿ ಕತ್ತಿದ ಸಂತೆ ಪುತ್ತೂರು ಬೊಕ್ಕ ಬೇತೆ ಬೇತೆ ಕಡೆತಕ್ಲು ಬತ್ತದು ಬಗೆ ಬಗೆತ ಕತ್ತಿ ಮಾರಾಟ ಮಲ್ಪನವು ಮುಲ್ಪದ ವಿಶೇಷ. ವರ್ಷದ ಬರ್ಪನ ಪ್ರತಿ ವರ್ಷ ಬರೋದಿಲ್ಲ ನಮ್ಮ ಎಷ್ಟು ವರ್ಷದ್ದು 32 ವರ್ಷ ಬರ ಶುರು ಮಾಡಿ ಜೋರುಂಡೆ ಬಚ್ಚಿರೆ ಬಜ್ಜಿ ಕಮ್ಮಿಯ ಜನ ಹೆಚ್ಚನ ಈ ಸರ್ತಿ. ಶ್ರೀ ಸೋಮನಾಥ ಸಾನ್ನಿಧ್ಯಡ್ ಪುಲ್ಯ ಕಾಂಡಿಡ್ದು ಭಕ್ತ ಬಂಧುಲು ಬದದು ಕಡಲ ಮುರ್ಕುನ ಗದಾ ತೀತರ ಮೀಪುನ ಸೋಮನಾಥನ ಸಾನ್ನಿಧ್ಯಡ್ ಪೂಜಾ ಸೇವೆನ್ ಸಂತಾವನ ಮಲ್ಲ ಜನಸಂದಣಿ ಪುಲ್ಯ ಕಾಂಡದ ಪುರ್ತು ತೋಜಿದು ಬತ್ತಂಡು ಭಕ್ತಿಂಚಿ ಭಕ್ತ ಬಂಧುಲೆಗು ಶ್ರೀ ಕ್ಷೇತ್ರದ ಆಡಳಿತ ಸಮಿತಿ ವತ್ತಿರ್ದು ಅಚ್ಚುಕಟ್ಟದ ವ್ಯವಸ್ಥೆ ಫಲಹಾರದ ವ್ಯವಸ್ಥೆ ಎಲ್ಲ ಮಲ್ದಿತ್ತೇರು.